ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಟ್. ವೀಕ್ಷಕರೇ, ಈ ದಿವಸ ಗಣರಾಜ್ಯದ ಸಂದರ್ಭದಲ್ಲಿ, ದೇಶದ 72ನೇ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇನ್ನೊಂದು ಚಾರಿತ್ರಿಕ ಘಟನೆಗೆ ಈ ದೇಶ ಸಾಕ್ಷಿಯಾಗಿದೆ. ಅದು ಇವತ್ತು ಸ್ವತಂತ್ರ ಭಾರತದ ಅತಿದೊಡ್ಡ ರೈತ ಚಳವಳಿ ದೆಹಲಿಯಲ್ಲಿ ನಡೆಯಿತು. ಈ ವಿಚಾರವಾಗಿ ನಾವು ಇವತ್ತು ಮಾತನಾಡಲಿಕ್ಕಿದ್ದೇವೆ. ಈ ಒಂದು ರೈತ ಚಳವಳಿಯ ಹಿನ್ನೆಲೆಯಲ್ಲಿ ದೇಶವ್ಯಾಪಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ, ರಾಜ್ಯದ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ರೈತರ ಪ್ರತಿಭಟನೆಗಳು, ಮೆರವಣಿಗೆಗಳು, ರ್ಯಾಲಿಗಳು ನಡೆದಿವೆ. ಒಟ್ಟು ಈ ಒಂದು 3 ಕೃಷಿ ಮಸೂದೆಯನ್ನು ವಾಪಸ್ ಪಡೆಯಬೇಕು ಅನ್ನುವಂಥ ಒಂದು ಆಗ್ರಹ ಇಟ್ಕೊಂಡು ರೈತರು ಮಾಡ್ತಾ ಇರುವಂಥ ಈ ಒಂದು ಪ್ರತಿಭಟನೆ, ಅದರ ಸಲುವಾಗಿ ನಡೆದಂಥ ಚಾರಿತ್ರಿಕವಾದಂಥ ಇವತ್ತಿನ ಈ ಒಂದು ದೆಹಲಿಯಲ್ಲಿ ನಡೆದಂಥ ಈ ಒಂದು ಪ್ರತಿಭಟನೆ, ಎಲ್ಲ ಘಟನಾವಳಿಗಳ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ರೈತ ಮುಖಂಡರಿದ್ದಾರೆ. ರೈತ ಮುಖಂಡರಾಗಿದ್ದಂಥ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು, ಪದ್ಮನಾಭ ಗೌಡ ಅವರು, ಭರತ್ ಕುಮಾರ್ ಅವರು. ನಾನು 3 ಮಂದಿಯನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಇದು ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷರು. ಜೊತೆಗೆ ಪದ್ಮನಾಭ ಗೌಡರು ಮಧ್ಯದಲ್ಲಿದ್ದಾರೆ. ಪದ್ಮನಾಭ ಗೌಡ ನೋಜಾಲ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಸುಳ್ಯ ತಾಲೂಕಿನ ಗೌರವಾಧ್ಯಕ್ಷರು. ಜೊತೆಗೆ ಭರತ್ ಕುಮಾರ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಸುಳ್ಯ ತಾಲೂಕು ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು. ಇವತ್ತಿನ ಈ ಒಂದು ಬೆಳವಣಿಗೆ, ನಾನು ಈಗಾಗಲೇ ಹೇಳಿದಾಗೆ ಚಾರಿತ್ರಿಕವಾದಂಥ ಒಂದು ಪ್ರತಿಭಟನೆ ಇದು. ಕಳೆದ 2 ತಿಂಗಳಿಂದ ನಿರಂತರವಾಗಿ ನಡೀತಾ ಇರುವಂಥ ಈ ಒಂದು ರೈತರ ಪ್ರತಿಭಟನೆ ಏನಿದೆ, ಅದು ಇವತ್ತು ಭಾರಿ ಬೃಹತ್ತಾದ ಒಂದು ಸಮುದ್ರದ ಅಲೆಗಳ ಥರ ಅಥವಾ ಸಾಗರೋಪಾದಿಯಾಗಿ ಜನ ಇವತ್ತು ದಿಲ್ಲಿಯಲ್ಲಿ ದಿಲ್ಲಿಯ ಔಟರ್ ರಿಂಗ್ ರೋಡ್ನಲ್ಲಿ ತಮ್ಮ ಟ್ರ್ಯಾಕ್ಟರ್ಗಳ ಜೊತೆಗೆ ಬಂದಿದ್ದರು. ಲಕ್ಷಗಟ್ಟಲೆ ಜನ ಬಂದಿದ್ದರು ಇವತ್ತು. ಹೌದು. ಸೊ ಕೆಂಪುಕೋಟೆಯ ಕೂಡ ಒಂದು ಹಂತದಲ್ಲಿ ಮುತ್ತಿಗೆ ಹಾಕಿದ್ದಾರೆ. ಮತ್ತು ನಡೆದಂಥ ಒಂದು ಸಣ್ಣ ಅವಘಡದಲ್ಲಿ, ಯಾಕಂತ ಹೇಳಿದ್ರೆ ರೈತರನ್ನು ಚದುರಿಸಲಿಕ್ಕೆ ಪೊಲೀಸರು ಜಲಫಿರಂಗಿಗಳನ್ನು, ಟಿಯರ್ ಗ್ಯಾಸ್ಗಳನ್ನು ಸಿಡಿಸಬೇಕಾಯಿತು. ಈ ಸಂದರ್ಭದಲ್ಲಿ ಒಂದು ಟ್ರ್ಯಾಕ್ಟರ್ ಮಗುಚಿಕೊಂಡು ಆ ಟ್ರ್ಯಾಕ್ಟರ್ನಲ್ಲಿದ್ದೊಬ್ಬರು ರೈತರು ಮೃತಪಟ್ಟ ಘಟನೆ ಕೂಡ ನಡೆದಿದೆ. ಬಟ್ ವೀಕ್ಷಕರೇ, ಭಾರಿ ಮಹತ್ವದ ವಿಚಾರ ಏನಂತ ಹೇಳಿದ್ರೆ, ಇದೊಂದು ಈ ದೇಶದ ಇವತ್ತಿನ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ನಡೆದಂಥ ಈ ಒಂದು ಚಾರಿತ್ರಿಕವಾದಂಥ ಟ್ರ್ಯಾಕ್ಟರ್ ಪರೇಡ್ ದೇಶದ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ, ಗಣರಾಜ್ಯೋತ್ಸವದ ದಿನಕ್ಕೆ ಎಷ್ಟು ಮಹತ್ವ ಇದೆಯೋ ಈ ದೇಶದಲ್ಲಿ, ಈ ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ಇವತ್ತು ನಾವು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿಕೊಂಡಂಥ ದಿನ, ಪ್ರಜಾಪ್ರಭುತ್ವ ದಿನ. ಸೊ ಬೆಳಗ್ಗೆ ಕೆಂಪುಕೋಟೆಯಲ್ಲಿ ಪ್ರಧಾನಿಗಳು ಧ್ವಜಾರೋಹಣ ಮಾಡಿದ್ದಾರೆ. ಸೊ ಮಧ್ಯಾಹ್ನ ನಂತರ ರೈತರು ಪೆರೇಡ್ ಮಾಡಿದ್ದಾರೆ. ಕಳೆದ 15 ದಿವಸಗಳ ಮೊದಲೇ ರೈತರುಗಳು ಅಥವಾ ರೈತ ಸಂಘಟನೆಯ ಮುಖಂಡರುಗಳು, ಸುಮಾರು 40 ರೈತ ಸಂಘಟನೆಯ ಪ್ರಮುಖ ರಾಷ್ಟ್ರ ಮಟ್ಟದ ರೈತ ಸಂಘಟನೆಗಳು, ಈ ಒಂದು ಪ್ರತಿಭಟನೆ ನೇತೃತ್ವ ವಹಿಸಿದಂಥ ಸಂಘಟನೆಗಳು, ಈವರೆಗೆ ನಡೆದಂಥ 11 ಸುತ್ತಿನ ಮಾತುಕತೆಗಳು ಕೂಡ ವಿಫಲವಾಗಿದ್ದವು. 11 ಸುತ್ತಿನ ಮಾತುಕತೆಯಲ್ಲಿ ಕೂಡ ರೈತರು ಹೇಳಿದ್ರು, ನಾವು 26ನೇ ತಾರೀಕಿಗೆ ದಿಲ್ಲಿಯಲ್ಲಿ ರೈತರ ಪೆರೇಡ್ ಮಾಡ್ತೇವೆ, ನಮ್ಮ ಟ್ರ್ಯಾಕ್ಟರ್ಗಳು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬರುತ್ತೆ ಅಂತ. ಸೊ ಅದಕ್ಕೆ ಬೆಂಬಲವಾಗಿ ಅದು ಒಂದು ಹಂತದಲ್ಲಿ ಸರ್ಕಾರ ಹೇಳಿಕೊಂಡು ಬಂತು, ಅದು ಕೇವಲ ಪಂಜಾಬಿನ ರೈತರು, ಅದು ಹರಿಯಾಣದವರು ಅಂತ. ಆದರೆ ಇವತ್ತಿನ ಬೆಳವಣಿಗೆ ಅಥವಾ ನಿನ್ನೆ ಬೆಳವಣಿಗೆ ನೋಡಿದರೆ ಅದು ಮಹಾರಾಷ್ಟ್ರದಿಂದ, ಕೇರಳದಿಂದ, ಉತ್ತರ ಪ್ರದೇಶದಿಂದ, ರಾಜಸ್ಥಾನದಿಂದ ಎಲ್ಲ ಕಡೆಯಿಂದಲೂ ರೈತರು ಭಾಗವಹಿಸಿದ್ದಾರೆ. ಮತ್ತು ಇಡೀ ಜಗತ್ತಿನ ಮಾಧ್ಯಮಗಳು ಇವತ್ತು ಈ ಒಂದು ಚಾರಿತ್ರಿಕವಾದಂಥ ಒಂದು ಪ್ರತಿಭಟನೆಯನ್ನು ವರದಿ ಮಾಡಿದೆ. ನಾವು ಹೇಳಬೇಕು, ಗಮನಿಸಬೇಕು, ಇಷ್ಟು 2 ತಿಂಗಳು ನಡೆದಂಥ ಈ ಒಂದು ಹೋರಾಟವನ್ನು ನಮ್ಮ ದೇಶದ ಮಾಧ್ಯಮಗಳು ಸ್ಪಷ್ಟವಾಗಿ ಅಥವಾ ಒಂದು ನಿಷ್ಪಕ್ಷಪಾತವಾಗಿ ಜನರ ಮುಂದೆ ಇಡಲಿಲ್ಲ. ಕೇವಲ 1-2 ಮಾಧ್ಯಮಗಳು ಮಾತ್ರ, ಡೆಲ್ಲಿಯಲ್ಲಿ NDTV ಇರಬಹುದು, ಅಥವಾ ಕೆಲವು ರಾಜ್ಯ ಮಟ್ಟದಲ್ಲಿ ಕೆಲವು ಪತ್ರಿಕೆಗಳು ಅಥವಾ ರಾಜ್ಯ ಮಟ್ಟದ ಕೆಲವು ಮಾಧ್ಯಮಗಳು ಹೊರತುಪಡಿಸಿದರೆ ಅಷ್ಟೇ. ಯಾಕಂತ ಹೇಳಿದ್ರೆ, ನಾವು ಮೊನ್ನೆಯಿಂದ ಮಾತನಾಡುವಾಗ ಹೇಳ್ತಾ ಇದ್ದೇವೆ, ನ್ಯಾಷನಲ್ ಜಿಯೋಗ್ರಫಿ ಅನ್ನುವಂಥ ಅಂತಾರಾಷ್ಟ್ರೀಯ ಮಾಧ್ಯಮ ಹೇಳಿತ್ತು, ದೇಶದಲ್ಲಿ, ಭಾರತದಲ್ಲಿ ಚಾರಿತ್ರಿಕವಾದಂಥ ರೈತರ ಇಡೀ ಚಾರಿತ್ರಿಕವಾದ ಹೋರಾಟ ನಡೀತಾ ಉಂಟು, ಭಾರತದ ಮಾಧ್ಯಮಗಳು ಮೌನ ವಹಿಸಿವೆ ಅಂತ. ಸೊ ಇವತ್ತು ಅಲ್ಲೇನೋ ಸ್ವಲ್ಪ ಇದು ಲಾಠಿ ಚಾರ್ಜ್ ಆಯಿತು ಅಥವಾ ರೈತರ ಟ್ರಾಕ್ಟರ್ ಬಿದ್ದಾಗ ಒಬ್ಬ ಮೃತಪಟ್ಟ, ಇದನ್ನೇ ದೊಡ್ಡ ವಿಷಯ ಮಾಡಿದ್ರು. ಜೊತೆಗೆ ರೈತರು ಧ್ವಜಾರೋಹಣ ಮಾಡಿದ್ರು ಅಂತ.
ಧ್ವಜಾರೋಹಣ ಕೆಂಪುಕೋಟೆ ಒಳಗಡೆ ಧ್ವಜಸ್ತಂಭದಲ್ಲಿ ಅದು ಸರ್ಕಾರದ ವತಿಯಿಂದ ಮಾಡುವಂಥದ್ದು ಅದನ್ನು ಏನು ಪ್ರಧಾನಿಗಳು ಮಾಡಿದ್ದಾರೆ. ಸೊ ರೈತರು ಹೊರಗಡೆ ಪ್ರತ್ಯೇಕವಾಗಿ ಮಾಡಿರುವಂಥದ್ದು ಇವತ್ತು ಏನಾಗಿದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಸಂಜೆ ನಂತರ ಏನು ಪ್ರಸಾರ ಆಗ್ತಾ ಉಂಟು ಅಂತ ಹೇಳಿದ್ರೆ, ರೈತರು ಸರ್ಕಾರದ ಅಥವಾ ದೇಶದ ಧ್ವಜವನ್ನು ಇಳಿಸಿ ತಮ್ಮ ಧ್ವಜವನ್ನು ಏರಿಸಿದ್ರು ಅಂತ ತಪ್ಪು ಸುದ್ದಿಗಳು, ಸುಳ್ಳು ಸುದ್ದಿಗಳನ್ನು ಹರಡುವಂತ ಒಂದು ಪ್ರಮೇಯ ಕೂಡ ಈಗ ನಡೀತಾ ಉಂಟು. ವಾಸ್ತವದಲ್ಲಿ ರೈತರು ಅಂತ ಯಾವ ಇದನ್ನು ಮಾಡಿಲ್ಲ. ರೈತರು ಪ್ರತ್ಯೇಕವಾದ ಒಂದು ಸ್ತಂಭದಲ್ಲಿ ನಾವು ಏನು ಅವರ ಹೋರಾಟದ ಸಲುವಾಗಿ ಇವತ್ತು ಅವರು ಏನು ಈ ಒಂದು ಇದನ್ನು ಧ್ವಜಾರೋಹಣ ಮಾಡಿದ್ದಾರೆ. ಸೊ ವೀಕ್ಷಕರೇ, ಇವತ್ತು ದಿಲ್ಲಿಯಲ್ಲಿ ಯಾವ ರೀತಿ ನಡೀತೋ ಅದೇ ರೀತಿಯಾಗಿ ಬೆಂಗಳೂರಲ್ಲಿ ಅಥವಾ ದೇಶದ ಬೇರೆ ಬೇರೆ ರಾಜ್ಯಗಳ ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯ ಪ್ರತಿಭಟನೆ ನಡೆದಿವೆ. ಅದು ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ಕೂಡ ನಡೆದಿವೆ. ಎಸ್, ನಾನು ಮೊದಲಾಗಿ ಪ್ರೇಮನಾಥ್ ಶೆಟ್ಟಿ ಅವರನ್ನು ಮಾತನಾಡುವ ಸಂದರ್ಭದಲ್ಲಿ ನಾವು ದಿಲ್ಲಿಯ ವಿಚಾರವನ್ನು ಮಾತನಾಡುವ ಮೊದಲು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯ ಹೋರಾಟಗಳು ನಡೆಯಿತು, ಏನು ನಡೆಯಿತು ಅಂತ ಒಂಚೂರು ಹೇಳಬೇಕಾಗಿದೆ ಪ್ರೇಮನಾಥ್ ಶೆಟ್ಟಿ ಅವರೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಈ ರೈತ ಹೋರಾಟ ಇಡೀ ಇತಿಹಾಸದಲ್ಲಿ ಇದು ಹೋರಾಟ ಹಿಂದೆ ಬಂದಂತ ಜಿಲ್ಲೆ. ಇದು ಸತತ ಹೋರಾಟಗಳಿಂದ ಹೆಸರುವಾಸಿಯಾದಂತ ಜಿಲ್ಲೆ. ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರೈತ ಹೋರಾಟ ಇದೊಂದು ಚಾರಿತ್ರಿಕ ಇವತ್ತು ಹೋರಾಟ. ಇವತ್ತು ಸುಮಾರು ನಾವು 1.5 ಕಿಲೋಮೀಟರ್ ನೋಡಿದೀವಿ. ನಾವು ಬರ್ತಾ 1.5 ಕಿಲೋಮೀಟರ್ಗೆ ನಮ್ಮ ವಾಹನಗಳು ನಿಂತಿದ್ವು. ಸುಮಾರು 10 ಲಾರಿಗಳು, 4 ಟ್ರ್ಯಾಕ್ಟರ್ಗಳು, ಆಮೇಲೆ ಎಲ್ಲಾ ರೈತರ ಅಲ್ಲಿ ಏನೇನು ವೆಹಿಕಲ್ ಇದೆ ಅದನ್ನೆಲ್ಲ ತಗೊಂಡು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ABC ಸರ್ಕಲ್ ಇಂದ ಹಿಡಿದು ನಾವು ಟವರ್ ಕ್ಲಾಕ್ ವರೆಗೆ ಒಂದು ರೌಂಡ್ ಫುಲ್ ಕವರ್ ಮಾಡಿದೀವಿ ನೋಡಿ. ಇದು ಇವತ್ತು ಮಂಗಳೂರಿನಲ್ಲಿ ನಡೆದಂತ ರೈತರ ಚಳವಳಿಯ ಅಥವಾ ಏನು ದಿಲ್ಲಿಯಲ್ಲಿ ರೈತರು ನಡೆಸ್ತಾ ಇರುವಂತಹ ಒಂದು ರೈತರ ಪ್ರತಿಭಟನೆಗೆ ಬೆಂಬಲವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ರೈತರು ಹಮ್ಮಿಕೊಂಡಂತ ಒಂದು ಪ್ರತಿಭಟನೆಯ ದೃಶ್ಯಾವಳಿಗಳಿದು. ಎಸ್, ಪ್ರೇಮನಾಥ್ ಶೆಟ್ಟಿ ಅವರು ಮುಂದುವರಿಸಿ. ಇದು ಜಿಲ್ಲೆಯಲ್ಲಿ ಒಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೀವಿ ಜಿಲ್ಲೆಯಿಂದ. ಇಲ್ಲಿ ಜಿಲ್ಲೆಯಲ್ಲಿ ಏನಿದೆ, ಸುಮಾರು 7 ಜನ ಶಾಸಕರನ್ನು ಹೊಂದಿದ್ದೀವಿ, ಒಬ್ಬ MP ಯನ್ನು ಹೊಂದಿದ್ದೀವಿ. ಇವರು ಇಷ್ಟು 62 ದಿನದ ಹೋರಾಟ ಆದರೂ ಒಂದೇ ಒಂದು ರೈತರ ಬಗ್ಗೆ ಒಂದು ಒಳ್ಳೆತನದ ಮಾತುಗಳನ್ನು ಮಾತಾಡಿಲ್ಲ. ಡೆಲ್ಲಿಯಲ್ಲಿ ಅವ್ರದೇ ಅಧಿಕಾರ ನಡೆಯುತ್ತದೆ, ಇದರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ. ಇಡೀ ದೇಶದ ಸುಮಾರು 62 ದಿನಗಳಿಂದ ಈ ಚಾರಿತ್ರಿಕ ಹೋರಾಟ ನಡೆಯುತ್ತದೆ. ಇದು ದೇಶದ ಇತಿಹಾಸದಲ್ಲೇ ಇಂಥ ಹೋರಾಟಗಳನ್ನು ನಾವು ಕಂಡಿಲ್ಲ. ಇಡೀ ವಿಶ್ವ ತಿರುಗಿ ನೋಡಿದೆ ಈ ಹೋರಾಟವನ್ನು. ಅವರಿಗೆ ಬೆಂಬಲವಾಗಿ ನಾವು ಬೆಂಗಳೂರಲ್ಲಿ ಇವತ್ತು ನಮ್ಮ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಬೃಹತ್ ಹೋರಾಟ ನಡೆದಿದೆ. ನಾವು ಜಿಲ್ಲೆಗೆ ಅದಕ್ಕೆ ಪೂರಕವಾಗಿ ಜಿಲ್ಲೆಯಲ್ಲಿ ಇವತ್ತು ಒಂದು ಚಾರಿತ್ರಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು ಸಮಾನ ಮನಸ್ಕ ಎಲ್ಲಾ ಸಂಘಟನೆಗಳು ಸೇರಿ ಸುಮಾರು 16 ಸಂಘಟನೆಗಳು ನಮ್ಮ ಜೊತೆ ಇವತ್ತು ಸೇರಿದ್ದು. ರಾಜಕೀಯವನ್ನು ಪಕ್ಷದವರನ್ನು ಹೊರತುಪಡಿಸಿ ನಾವು ಅವ್ರನ್ನು ಆಚೆ ಇಟ್ಟು ನಾವು ಮಾಡಿದೀವಿ. ನಮ್ಗೆ ಭಯ ಬೀಳಿಸುವಂತ ಕೆಲಸಗಳನ್ನು ರಾಜಕೀಯ ಪಕ್ಷಗಳು ನಿನ್ನೆ ಮಾಡಿದ್ವು. ನಿಮ್ಮ ಹೋರಾಟ ಅಷ್ಟು ಫಲಪ್ರದ ಆಗ್ಲಿಕ್ಕಿಲ್ಲ, ನಮ್ಮನ್ನು ಜೊತೆಯಲ್ಲಿ ಹಾಕೊಂಡು ಮಾಡಿ ಅಂತ ನಾವು ಅವರಿಗೆ ದಿಟ್ಟ ಉತ್ತರವನ್ನು ನಿನ್ನೆ ಕೊಟ್ಟಿದ್ದೀವಿ. ನಿಮ್ಮ ಅವಶ್ಯಕತೆ ನಮಗಿಲ್ಲ, ನಮ್ಮ ಶಕ್ತಿ ಏನು ಅಂತ ಜಿಲ್ಲೆಯಲ್ಲಿ ತೋರಿಸ್ತೀವಿ ಅಂತ ಇವತ್ತು ತೋರಿಸಿಕೊಟ್ಟಿದ್ದೀವಿ ನಾವು ಎಲ್ಲಾ ರಾಜಕೀಯ ಪಕ್ಷಗಳಿಗೆ. ದಿಲ್ಲಿಯಲ್ಲಿ ಕೂಡ ಕಳೆದ 62 ದಿವಸಗಳಿಂದ ನಡೀತಿರೋ ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳ ಮುಖಂಡರುಗಳೇ ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಯಾವುದೇ ರಾಜಕೀಯ ಪಕ್ಷಗಳ ನೇತಾರರಿಗೆ ಅವರ ಅವಕಾಶ ಕೊಡ್ತಾ ಇಲ್ಲ ಅಥವಾ ಅವರ ಒಂದು ಪ್ರತಿಭಟನೆಯ ಸೂತ್ರಧಾರಿಕೆಯನ್ನು ಅವರಿಗೆ ಕೊಡ್ತಾ ಇಲ್ಲ. ಸೊ ಯಾರು ಕೂಡ ರಾಜಕೀಯ ಮಾತನಾಡಲಿಕ್ಕೆ ಅಥವಾ ರಾಜಕೀಯ ಅವಕಾಶ ಕೊಡುವುದಿಲ್ಲ ಅನ್ನೋದನ್ನು ಆರಂಭದಿಂದಲೂ ಹೇಳಿಕೊಂಡು ಬಂದಿದ್ದಾರೆ. ಇವತ್ತಿನ ತನಕ ಅದನ್ನೇ ಪ್ರತಿಪಾದಿಸಿದ್ದಾರೆ. ಎಸ್, ಪದ್ಮನಾಭ ಗೌಡ್ರೆ, ಈ ಒಂದು ಪ್ರತಿಭಟನೆ ಈಗ 2 ತಿಂಗಳಿಂದ ನಡೀತಾ ಉಂಟು. ಇವತ್ತು ಒಂದು ಚಾರಿತ್ರಿಕವಾದಂಥ ಒಂದು ಘಟನಾವಳಿಗೆ ದೇಶ ಸಾಕ್ಷಿಯಾಗಿದೆ. ರೈತರು ಸಾಥ್ ಕೊಟ್ಟಿದ್ದಾರೆ. ಎಸ್, ಮುಂದೆ ಏನು ಅಂತ ಈಗ ಸರ್ಕಾರ ಇನ್ನೂ ಕೂಡ ಸ್ಪಂದನೆ ಕೊಟ್ಟಿಲ್ಲ. ಹೌದು, ಈಗ ಸ್ವಾತಂತ್ರ್ಯ ಸಿಕ್ಕಿ ಅನೇಕ ಬಲಿದಾನ, ತ್ಯಾಗ, ಎಲ್ಲ ಕಷ್ಟವನ್ನ ದೇಶ ಸಹಿಸಿ ಸ್ವಾತಂತ್ರ್ಯ ಸಿಕ್ಕಿದ್ದು 47. ಆಮೇಲೆ ಎಲ್ಲ ರೀತಿಯ ನಮಗೆ ಸ್ವಾತಂತ್ರ್ಯ, ಬರೀ ರಾಜಕೀಯ ಸ್ವಾತಂತ್ರ್ಯ ಅಲ್ಲ, ಆರ್ಥಿಕ ಸ್ವಾತಂತ್ರ್ಯ, ಶೈಕ್ಷಣಿಕ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಇದೆಲ್ಲ ಸಿಕ್ಕಬೇಕು ಅಂತ ಹೇಳುವಂತ ಪರಿಕಲ್ಪನೆಯಲ್ಲಿ ಮಹಾತ್ಮ ಗಾಂಧಿಯವರ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಸ್ವಾತಂತ್ರ್ಯ ಸಿಕ್ಕಿತು. ಅದೇ ಪರಿಕಲ್ಪನೆಯಲ್ಲಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಆಗಬೇಕು ಅಂತ ಆಯ್ತು. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ, ಅವರು ಒಂದು ಕರಡು ಸಂವಿಧಾನವನ್ನು ರಚಿಸಿ ಮೂಲ ಸಮಿತಿಗೆ ಕೊಟ್ಟರು. ಮೂಲ ಸಮಿತಿ ಒಂದು ಅಕ್ಷರ ಕೂಡ ತಿದ್ದುಪಡಿ ಮಾಡದೆ ಆ ಸಂವಿಧಾನವನ್ನು ಒಪ್ಪಿಕೊಂಡಿತ್ತು. ಆಮೇಲೆ ಅದಕ್ಕಾಗಿ ನಾವು ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಹೇಳೋದು.
1950ನೇ ಇಸವಿಯಲ್ಲಿ ಹೌದು ಜನವರಿ 26ರಂದು ಸಂಸತ್ತಿನಲ್ಲಿ ಮಂಡಿಸಿದರು. ಎಸ್ ನಾವು ಸಂವಿಧಾನವನ್ನು ಅಂಗೀಕರಿಸ್ತೇವೆ. ಹೌದು, ಅಂಗೀಕರಿಸಿದ ದಿನ ದಿ ಇವತ್ತು. ಪೀಪಲ್ ಆಫ್ ಇಂಡಿಯಾ, ಎಸ್ ಯಾರು ಇಡೀ ದೇಶದ ನಾವು ಜನ ಸೋಲೆಮನ್ಲಿ ಹೌದು ಇದನ್ನ ನಾವು ಒಪ್ಪಿಕೊಂಡಿದ್ದೇವೆ. ಇದ್ದೇವೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಈ ದೇಶದ ಅಭಿವೃದ್ಧಿಯಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ನಾವು ಮುಂದೆ ನಡೀತೇವೆ, ಇದನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ ಒಪ್ಪಿಕೊಂಡು, ತದನಂತರ ನಾವು ನೋಡಬಹುದು ನಮ್ಮ ದೇಶದ ಪ್ರಗತಿಯ ಗತಿಯನ್ನು. ಯಾವ ಕ್ಷೇತ್ರದಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ? ಹೌದು, ಖಂಡಿತವಾಗಿ ಖಂಡಿತವಾಗಿ. ಪ್ರಾರಂಭದ ಪಂಚವಾರ್ಷಿಕ ಯೋಜನೆ ನೆಹರೂರವರು ಮಾಡಿದರು. ಹೌದು, ಮಾಡಿ ಪಂಜಾಬಿನಲ್ಲಿ ಭಾಕ್ರಾನಂಗಲ ಅಣೆಕಟ್ಟು ಕಟ್ಟಿದರು. ಹೌದು, ಕಟ್ಟಿ ಅದನ್ನು ಉದ್ಘಾಟನೆಗೆ ಬಂದ ದಿನ ನೆಹರು ಹೇಳಿದ ಮಾತೇನಂತ ಹೇಳಿದರೆ, ನಿಜವಾದ ದೇವಸ್ಥಾನ ಇದು. ಹೌದು, ಅಣೆಕಟ್ಟುಗಳನ್ನು ಕಟ್ಟಿ ಆಹಾರವನ್ನು ಉತ್ಪಾದನೆ ಮಾಡಿ ಅನ್ನದೇವರನ್ನು ಉತ್ಪಾದನೆ ಮಾಡುವುದು. ಇಡೀ ದೇಶದ ಜನತೆಗೆ ಹಸಿವಿನಿಂದ 43 ಕೋಟಿ ಜನ ಇದ್ದವರಿಗೆ 5 ಕೋಟಿ ಜನರಿಗೂ 3 ಹೊತ್ತು ಊಟ ಇಲ್ಲ. ಖಂಡಿತವಾಗಿ ಉಳಿದವರಿಗೆ ಒಂದು ಹೊತ್ತಿನ ಊಟವೂ ಇಲ್ಲ. ಖಂಡಿತವಾಗಿ ಸೌಲಭ್ಯಗಳಿಲ್ಲ. ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನೀವು ಹೇಳಿದಾಗೆ ನಾವು ಆಹಾರ ಉತ್ಪಾದನೆಯಲ್ಲಿ ತುಂಬಾ ಹಿಂದೆ. ವಿದೇಶದವರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಅದು ಹಾವಾಡಿಗರ ದೇಶ ಅಂತ ಹೇಳಿ, ಮೂಢನಂಬಿಕೆ, ಅಂಧಶ್ರದ್ಧೆ, ಇನ್ನು ಅನೇಕ ರೀತಿಯ ಒಂದು ಜೀವನದ ವಿಮುಖತೆಯಲ್ಲಿದ್ದೆವು ನಾವು. ಇದನ್ನೆಲ್ಲ ಹೋಗಲಾಡಿಸುವಂತಹ ಪ್ರಯತ್ನ ನಡೆಯಿತು. ಎಲ್ಲ ಪ್ರಧಾನಿಗಳು ದೇಶದ ಅಭಿವೃದ್ಧಿಯ ಕಡೆ ಗಮನ ಹರಿಸಿ ತಮ್ಮಿಂದಾದ ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಆರಂಭದ ಕಾಲಘಟ್ಟದಲ್ಲಿ ನೀವು ಉಲ್ಲೇಖ ಮಾಡಿದಾಗೆ ನೆಹರು ಅವರ ಕಾಲಘಟ್ಟದಲ್ಲಿ ಏನು ಪಂಚವಾರ್ಷಿಕಗಳ ಯೋಜನೆಯ ಆರಂಭದ ನಂತರ ನಮ್ಮಲ್ಲಿ ಏನು ಕೃಷಿ ವಲಯದಲ್ಲಿ ಏನು ಉತ್ಪಾದನೆ ಆಯ್ತು, ಒಂದು ಕಡೆ ಕೈಗಾರಿಕಾ ಕ್ರಾಂತಿ ಆಯ್ತು, ಮತ್ತೆ ವೈಜ್ಞಾನಿಕ ಬೆಳವಣಿಗೆ ಎಂತ ಅದ್ಭುತವಾದ ಇಷ್ಟು ಎಲ್ಲ ಆದರೂ ಕೂಡ ಪದ್ಮನಾಭ ಗೌಡ್ರೆ, ಇವತ್ತು ಅನ್ನದಾತರು ಇನ್ನೂ ಕೂಡ ಅದೇ ಕಷ್ಟದಲ್ಲಿದ್ದಾರೆ. ಭೂಮಿ ಒಂದು ಕೆಲವು ಕಡೆ ಉತ್ಪಾದನೆ ಮಾಡಿ ದೇಶಕ್ಕೆ ಕೊಡುವುದು ಅಷ್ಟೇ ಕೆಲಸ. ಓನ್ಲಿ ಪ್ರೊಡ್ಯೂಸರ್ ಅವರ ಕಷ್ಟವನ್ನು, ಅವರ ನಷ್ಟವನ್ನು ತುಂಬಾ ಕಾಳಜಿಯಿಂದ ಕೇಳುವವರು ಯಾರಿಲ್ಲ. ಎಸ್, ಈಗ ಈ ಪ್ರತಿಭಟನೆ ಹಿನ್ನೆಲೆ ಕೂಡ ಅದೇ ಏನು, ಆ 3 ಕೃಷಿ ಕಾಯ್ದೆಗಳು ಮೊನ್ನೆ ಸುಗ್ರೀವಾಜ್ಞೆ ಮೂಲಕ ಜಾರಿ ತಂದಿರುವುದು, ಅದು ಮತ್ತೆ ರೈತರ ಇಡೀ ಬದುಕನ್ನು ಅಥವಾ ರೈತರ ಒಂದು ಏನು ಅವರ ಇಡೀ ಸ್ವಾತಂತ್ರ್ಯವನ್ನು ಕೂಡ ಅದು ಕಸಿದುಕೊಳ್ಳುತ್ತದೆ. ಮತ್ತು ಅವರ ಉತ್ಪಾದನೆ ಮಾಡಿದಂತ ಉತ್ಪಾದನೆಗಳಿಗೆ ಕೂಡ ಅದಕ್ಕೆ ಸಿಗಬೇಕಾದ ನ್ಯಾಯಯುತವಾದ ಮೌಲ್ಯವನ್ನು ಕೂಡ ಅದನ್ನು ಸಿಗುವುದಿಲ್ಲ. ಅದರಿಂದಾಗಿ ಜೊತೆಗೆ ಕನಿಷ್ಠ ಬೆಂಬಲ ಬೆಲೆ ನೀವು ಮಾತಾಡ್ತಿರಲ್ಲ, ಅದರ ಬಗ್ಗೆ ಕೂಡ ಯಾವುದೇ ಭರವಸೆಗಳು ಇಲ್ಲ ಅಂತ. ಎಸ್, ಸೊ ಈ ಎಲ್ಲ ಕಾರಣಕ್ಕಾಗಿ ಪ್ರತಿಭಟನೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಈಗ ಇವತ್ತಿನ ಸನ್ನಿವೇಶ ನೋಡಿದರೆ ಪ್ರತಿಭಟನೆ ಇದು ಮುಕ್ತಾಯ ಆಗುವ ಸನ್ನಿವೇಶ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಕೇಳಿದೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಈಗ ಈ ಹೋರಾಟಗಳು ನಿರಂತರವಾಗಿ 2024ರವರೆಗೆ ನಡೀತದೆ ಅಂತ ಹೇಳುವಂತದ್ದನ್ನು ರೈತ ನಾಯಕರು ಘೋಷಿಸಿದ್ದಾರೆ. 2024 ಮುಂದಿನ ಚುನಾವಣೆ ತನಕ ಕೂಡ ಇದು ಸಾಲ್ವ್ ಆಗೈತೆ, ಅಲ್ಲಿವರೆಗೂ ನಾವು ಮುಂದರಿಸ್ತೇವೆ ಮತ್ತು ಇಂಥ ಅಧಿಕಾರಸ್ಥರನ್ನು ಇಳಿಸ್ತೇವೆ ಅಂತ ಹೇಳುವಂತ ದೃಢ ಸಂಕಲ್ಪವನ್ನು ಮಾಡಿದೆ ಈಗ ನಮ್ಮ ಸಂಘಟನೆ. ನೋಡ. ಎಸ್, ಓಕೆ ವೀಕ್ಷಕರು, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ನ ನಂತರ ನಾನು ಭರತ್ ಕುಮಾರ್ ಅವರೇ ನಿಮ್ಮನ್ನು ಮಾತಾಡಿಸ್ಲಿಕ್ಕಿದೆ. ಜೊತೆಗೆ ನಮಗೆ ದಿಲ್ಲಿಯಿಂದ ನಮ್ಮ ಪ್ರತಿನಿಧಿಗಳು ಇವತ್ತಿನ ಬೆಳವಣಿಗೆ ಬಗ್ಗೆ ಕೂಡ ಮಾತಾಡಲಿಕ್ಕೆ ಇದ್ದಾರೆ. ಸೊ ಈ ಒಂದು ಸಣ್ಣ ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿತದೆ. ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ರೈತರ ಚಾರಿತ್ರಿಕ ಚಳವಳಿ ಈ ದಿವಸ ಗಣರಾಜ್ಯೋತ್ಸವದ ದಿನ ಕೆಂಪುಕೋಟೆಯ ಸುತ್ತ ಅಥವಾ ಇಡೀ ದಿಲ್ಲಿಯ ಒಂದು ರಿಂಗ್ ರೋಡ್ನಲ್ಲಿ ರೈತರು ಮಾಡಿದಂಥ ಟ್ರ್ಯಾಕ್ಟರ್ ಪರೇಡ್ ಇರ್ಬೋದು ಅಥವಾ ರೈತರ ಒಂದು ಜಾಥಾ ಇರ್ಬೋದು, ದೇಶದ ಸ್ವಾತಂತ್ರ್ಯದ ಏನು ನಂತರ ನಡೆದಂಥ ಬಹುದೊಡ್ಡ ಒಂದು ಚಾರಿತ್ರಿಕವಾದಂಥ ಒಂದು
ರ್ಯಾಲಿ ಇದು. ಲಕ್ಷಗಟ್ಟಲೆ ರೈತರು ಇವತ್ತು ದೇಶವ್ಯಾಪಿಯಾಗಿ ಬಂದು ದಿಲ್ಲಿಯಲ್ಲಿ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ರಾಜ್ಯದ ಕೇಂದ್ರಗಳಲ್ಲಿ ಜೊತೆಗೆ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ರೈತರಿಗೆ ಬೆಂಬಲ ಕೊಡುವ ಸಲುವಾಗಿ ರೈತರುಗಳು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಅನ್ನುವುದೇ ಆ ರೈತರ ಬೇಡಿಕೆ. ಕಳೆದ 2 ತಿಂಗಳಿಂದ ನಿರಂತರವಾಗಿ ನಡೀತಾ ಇದ್ದಂಥ ಪ್ರತಿಭಟನೆ ಇವತ್ತು ಸಾಗರೋಪಾದಿಯಲ್ಲಿ ದಿಲ್ಲಿಯಲ್ಲಿ ಅಥವಾ ದಿಲ್ಲಿಯ ರಸ್ತೆಗಳಲ್ಲಿ ಅಥವಾ ದಿಲ್ಲಿಯ ಔಟರ್ ರಿಂಗ್ ರೋಡ್ನಲ್ಲಿ ಬಂದು ಜಮಾವಣೆಗೊಂಡಿತು. ಜೊತೆಗೆ ರೈತರ ಸಾವಿರಾರು ಏನು ಟ್ರ್ಯಾಕ್ಟರ್ಗಳು ಜೊತೆಗೆ ಲಕ್ಷಾಂತರ ರೈತರು, ಇಡೀ ಜಗತ್ತೇ ಇವತ್ತಿನ ಒಂದು ಚಳವಳಿಯನ್ನು ನೋಡುವಂತಾಯಿತು. ಎಸ್, ಸೊ ನಡೆದಂಥ ಒಂದು ಸಣ್ಣ ಏನು ಅವಘಡ ಅಥವಾ ದುರದೃಷ್ಟ ಏನು ನಡೆಬಾರದಂಥ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಅಲ್ಲಿ ನಡೆದಂಥ ಒಂದು ಅಶ್ರುವಾಯು ಅಥವಾ ಏನು ಟಿಯರ್ ಗ್ಯಾಸ್ ಸಿಡಿಸುವ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಒಂದು ಆಯತಪ್ಪಿ ಬಿದ್ದು ಅದರಲ್ಲಿದ್ದೊಬ್ಬ ರೈತರು ಮೃತಪಟ್ಟಂಥ ಘಟನೆ ಕೂಡ ನಡೆದಿದೆ. ಬಟ್ ಇವತ್ತು ಒಂದಷ್ಟು ಮಾಧ್ಯಮಗಳು ಇದನ್ನೇ ದೊಡ್ಡ ವಿಷಯ ಮಾಡಿಕೊಂಡು ರೈತರು ಏನು ಈ ರೀತಿಯ ಹಿಂಸಾಚಾರವನ್ನು ಮಾಡಿದರು ಅಂತ ಎಲ್ಲ ಇವತ್ತು ಬಿಂಬಿಸ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಏನು ಪೊಲೀಸರು ಮತ್ತು ರೈತರ ನಡುವೆ ಘರ್ಷಣೆ ನಡೆದದ್ದು ಹೌದು. ಕೆಂಪುಕೋಟೆಗೆ ಪ್ರವೇಶ ಮಾಡುತ್ತೇವೆ ಅನ್ನುವಂಥ ವಿಚಾರ ಬಂದಾಗ ಕೊನೆಗೆ ಕೆಂಪುಕೋಟೆಯನ್ನು ಕೂಡ ಪ್ರವೇಶ ಮಾಡಿದ್ದಾರೆ. ರೈತರು ಪ್ರತ್ಯೇಕವಾಗಿ ರೈತರ ಒಂದು ಧ್ವಜವನ್ನು ಕೂಡ ಅಲ್ಲಿ ಏರಿಸಿದ್ದಾರೆ. ಬಟ್ ಒಂದಷ್ಟು ಇವತ್ತು ಸಾಮಾಜಿಕ ಜಾಲತಾಣಗಳೀಗ ಸಂಜೆ ಸುದ್ದಿ ಆಗ್ತಾ ಉಂಟು, ರೈತರು ಭಾರತದ ಧ್ವಜವನ್ನು ಇಳಿಸಿ ರೈತರ ಧ್ವಜವನ್ನು ಏರಿಸಿದರು ಅಂತ ಸುಳ್ಳು ಸುದ್ದಿಗಳನ್ನು ಕೂಡ ಹಬ್ಬಿಸುವಂಥ ಪ್ರಯತ್ನ ನಡೀತು. ಯಾಕಂತ ಹೇಳಿದ್ರೆ ನಾವು ಆರಂಭದಿಂದ ನೋಡ್ತಾ ಇದ್ದೇವೆ, ಡೇ 1 ಈ ಚಳವಳಿಯ ಮೊದಲ ದಿವಸದಿಂದಲೇ ರೈತರನ್ನು ಅಪಮಾನ ಮಾಡುವಂಥ, ನಿಂದಿಸುವಂಥ, ಸುಳ್ಳು ಹೇಳುವಂಥ ಬೆಳವಣಿಗೆಗಳು ನಡೀತಾ ಬಂದಿತ್ತು. ಇವರು ಪ್ರತಿಭಟನೆ ಮಾಡಿದವರು ರೈತರೇ ಅಲ್ಲ, ಅವರು ಅರ್ಬನ್ ನಕ್ಸಲರು, ಅವರು ಮುಸಲ್ಮಾನರು, ಖಾಲಿಸ್ತಾನಿಗಳು, ಪಾಕಿಸ್ತಾನಿಗಳು ಈ ರೀತಿ ಎಲ್ಲ ಹೇಳಿಕೊಂಡು ಬಂದರು. ಮಾತ್ರ ದೇಶ ಪ್ರೇಮಿಗಳು. ಹೌದು. ಕೊನೆಗೆ ಒಂದು 10 ದಿವಸ ಆದ ನಂತರ ರೈತರು ಹಳ್ಳಿಯಲ್ಲಿದ್ದಾರೆ, ಇಲ್ಲಿ ಎಲ್ಲ ಬೇರೆ ಇವರು ಕಾರ್ನಲ್ಲಿ ಬರ್ತಾರೆ, ಜೀಪಲ್ಲಿ ಬರ್ತಾರೆ ಅಂತ. ಕೊನೆಗೆ ಒಂದು 10 ದಿವಸದ ನಂತರ ಇವರೆಲ್ಲ ಅಪಪ್ರಚಾರಗಳು ನಿಂತು ಹೋಯ್ತು. ಸರ್ಕಾರ ಇವ್ರ ಮಾತುಕತೆ ಕರೀತು. ರೈತರಲ್ಲದಿದ್ರೆ ಮಾತುಕತೆ ಕರಿತಾ ಇದ್ರ. ಸೊ ಸುಮಾರು 11 ಸುತ್ತಿನ ಮಾತುಕತೆಗಳು ನಡೆದಿವೆ. 11 ಸುತ್ತಿನ ಮಾತುಕತೆ ಕೂಡ ವಿಫಲವಾಗಿದೆ. ಎಸ್ ಈಗ ನಾನು ಭರತ್ ಕುಮಾರ್ ಅವರೇ, ಈಗ ಇವತ್ತು ಜಿಲ್ಲೆಯಲ್ಲಿ ಒಟ್ಟು ನಿಮ್ಮ ರೈತರು, ನಿಮ್ಮ ರೈತ ಸಂಘಟನೆಗಳು ಯಾವ ರೀತಿಯ ಒಂದು ಬೆಂಬಲ ಸಿಕ್ಕಿದೆ ನಿಮ್ಮ ಈ ಒಂದು ಚಳವಳಿಗೆ? ನೀವು ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಕೂಡ ಇವತ್ತು ನಿಮ್ಮ ದಿಲ್ಲಿಯ ರೈತರಿಗೆ ಬೆಂಬಲ ಕೊಡುವ ಸಲುವಾಗಿ ಅಥವಾ ದಿಲ್ಲಿಯಲ್ಲಿ ನಡೀತಿರುವಂಥ ಚಾರಿತ್ರಿಕ ಹೋರಾಟಕ್ಕೆ ಬೆಂಬಲ ಕೊಡುವ ಸಲುವಾಗಿ ನೀವು ಮಂಗಳೂರಿನಲ್ಲಿ ಕೂಡ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ. ಯಾವ ರೀತಿ ನಿಮಗೆ ಈ ಒಂದು ಹೋರಾಟವನ್ನು ಸಂಘಟಿಸುವಾಗ ರೈತರ ಕಡೆಯಿಂದ, ಜನರ ಕಡೆಯಿಂದ, ಹಳ್ಳಿಯ ಜನರಿಂದ ಯಾವ ರೀತಿಯ ಬೆಂಬಲ, ಪ್ರೋತ್ಸಾಹ ಸಿಗಿತ್ತು ಅಂತ? ಸರ್, ಈಗ ನಾವು ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ರೈತ ಜಾಥಾ ಮಾಡಿದ್ದೇವೆ. ಅದರಲ್ಲಿ ಅದು ಪ್ರಥಮವಾಗಿ ನಡೆಯಿತು. ಆಗ ಜನರಿಗೆಲ್ಲ ಈ ರೈತ ಸಂಘ ಒಕ್ಕೂಟದಿಂದ, ರೈತ, ಕಾರ್ಮಿಕ, ದಲಿತ ಒಕ್ಕೂಟದ ಮೂಲಕ ನಾವು ಇದು ಜಾಥಾವನ್ನು ನಡೆಸಿದ್ದೇವೆ. ಆಗ ಜನರು ಎಲ್ಲರೂ ಒಂದು ಗಮನ ಕೊಟ್ಟಿದ್ದಾರೆ. ಈ ವಿಷಯಗಳನ್ನೆಲ್ಲ ಸರಿಯಾಗಿ ಮನದಟ್ಟು ಮಾಡಿ ಆಮೇಲೆ 2ನೇ ಹಂತಕ್ಕೆ ಬೇರೆ ಬೇರೆ ಬೆಂಗಳೂರಲ್ಲಾಗಿದೆ, ಡೆಲ್ಲಿಯಲ್ಲಿ ನಿರಂತರ ನಡೀತಾ ಉಂಟು. ಈಗ ಮೊನ್ನೆ ನಾವು ತಾಲೂಕು ಕೇಂದ್ರದಲ್ಲಿ ಕೂಡ ಉಪವಾಸ ಸತ್ಯಾಗ್ರಹ 1 ದಿವಸ ಮಾಡಿದ್ದೇವೆ. ನಮ್ಮ ಸುಳ್ಯದಲ್ಲಿ ಮಾಡಿದ್ದೇವೆ. ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆಯವರೆಗೆ ಮಾಡಿದ್ದೇವೆ. ಅದೇ ಈ ದೆಹಲಿ ಚಳುವಳಿಗೆ ಒಂದು ಬೆಂಬಲವಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಜಾಥಾವು, ನಮ್ಮ ಉಪವಾಸ ಸತ್ಯಾಗ್ರಹ 1 ದಿವಸದ ತಾಲೂಕು ಕೇಂದ್ರದಲ್ಲಿ ಮಾಡಿ ಇವತ್ತಿನ ದಿವಸ ಈ ಪ್ರಜಾಪ್ರಭುತ್ವ ಏನು 26ರ ದಿವಸ ಇದು ಭರತ್ ಕುಮಾರ್ ಅವರೇ, ಇದು ಕೇಂದ್ರ ಸರ್ಕಾರ ಮತ್ತೆ ಬಿಜೆಪಿ ಅವರೆಲ್ಲ ಹೇಳ್ತಾ ಇದ್ರು ಬರೀ ಪಂಜಾಬಿನವರು ಮಾತ್ರ ಅಂತ. ರೈತರು ದಿಲ್ಲಿಯಲ್ಲಿ ಬಂದಿರೋರು ಅಥವಾ ಈ ರೈತ ಮಸೂದೆಯನ್ನು ವಿರೋಧ ಮಾಡುವವರು ಪಂಜಾಬ್ನ ರೈತರು ಮಾತ್ರ ಅಂತ ನೀವು ಹೇಳ್ತೀರಿ. ಹಳ್ಳಿಯವರಿಂದೆಲ್ಲ ಬಂದಿದ್ದಾರೆ ಅಂತ. ಅದೇ ಈಗ ನಾವು ಹೇಳುದು, ಈ ಹೋರಾಟಗಳು ಅಂತ ಹೇಳಿದ್ರೆ ಒಂದು 3 ಹೋರಾಟಗಳನ್ನು ನಾವು ನೋಡ್ಬೋದು. ಏನು ಮಹಾತ್ಮ ಗಾಂಧಿಜಿಯವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಯಿತು. ಯಾವುದು? ಪ್ರಜಾಪ್ರಭುತ್ವಕ್ಕಾಗಿ ಒಂದು ಈಸ್ಟ್ ಇಂಡಿಯಾ ಕಂಪನಿ ಒಂದು ನ್ಯಾಯಯುತವಾಗಿ ಹೋರಾಟ ಮಾಡಿದ್ರು. ಆ ಸ್ವಾತಂತ್ರ್ಯ ನಮಗೆ ಸಿಕ್ಕಿತ್ತು. 60 ವರ್ಷ, ಸಾಧಾರಣ 60 ವರ್ಷ ಅದನ್ನು ಅನುಭವಿಸಿದ್ದೇವೆ. ಒಂದು ವ್ಯವಸ್ಥೆ ಆಯಿತು, ಸಂವಿಧಾನವಾಯಿತು, ಎಲ್ಲವೂ ಆಯಿತು. ಈ 60 ವರ್ಷದಲ್ಲಿ ಈ ಕಾಂಗ್ರೆಸ್ ಆಡಳಿತದ ನಂತರ ಆಮೇಲೆ ಏನಾಯಿತು? ಒಂದು ಬದಲಿ ಪಕ್ಷ ಬೇಕು, ಇವರಿಗೆ ವಿರೋಧ ಪಕ್ಷ ಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಒಂದು ಹೋರಾಟ ನಡೆಯಿತು. ಅದು ಯಾವ ಹೋರಾಟ? BJP ಹೋರಾಟ. ಎಂಥದ್ದು? ರಾಮನ ಹೆಸರು ಹೇಳಿ ಎಲ್ಲ ಜನರನ್ನು ಮಾಡಿ ಒಂದು ಪಕ್ಷ ಕಟ್ಟುವ ಹೋರಾಟ ಆಯಿತು. ಆದರೆ ಆ ಹೋರಾಟ ಮಾಡಿ ಆ ಕಟ್ಟಿದ ಪಕ್ಷವನ್ನು ಇವತ್ತು ಉಳಿಸಿಕೊಳ್ತಾರೋ? ಇನ್ನು 3ನೇ ವಿಷಯಕ್ಕೆ ನಾನು ಬರ್ತೇನೆ. ಈಗ ನಡೆಯುವಂಥ ಹೋರಾಟ
ಇವರು ನಾವು ಈಗ ರೈತ ಏನು ಒಂದು ಪ್ರಜಾಪ್ರಭುತ್ವ ಬೇಕು, ಸ್ವಾತಂತ್ರ್ಯ ಹೋರಾಟ ಆಯಿತು, ಇವರು ಪಕ್ಷ ಕಟ್ಟಿದ್ರು ದೇವರ ಹೆಸರು ಹೇಳಿಕೊಂಡು. ಇದರೆಲ್ಲ ಒಂದು ಮೂಲವಾಗಿ ಇವತ್ತು ಏನು ನಮ್ಮ ಕೃಷಿ ರೈತರು ಅಂದರೆ ಬೆನ್ನೆಲುಬು, ಇದು ಅವತ್ತಿಂದಲೇ ಬೆಳೆದು ಬಂದದ್ದು. ಆ ಬೆನ್ನೆಲುಬು ಬೇಕಾಗಿ ಇವತ್ತು ರೈತರು ಹೋರಾಟ ಮಾಡ್ತಾರೆ. ಇದರಲ್ಲಿ ನಮಗೆ ನೈತಿಕತೆ ಇದೆ. ಇದು ಒಂದು ನಿಜವಾದ ಹೋರಾಟ. ಇದು 100ಕ್ಕೆ 100 ಸಕ್ಸಸ್ ಆಗ್ತದೆ. ಮತ್ತು ಇದನ್ನು ನಾವು ಉಳಿಸಿ ಬೆಳೆಸ್ತೇವೆ. ಆ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಈ ರೈತರ ದೇಶದ ಬೆನ್ನೆಲುಬು ಅಂತ ನಾವು ಸಾಧಿಸ್ತೇವೆ. ಅಂದ್ರೆ ನೀವು ಹೇಳುವಂಥದ್ದು ಇಡೀ ದೇಶವ್ಯಾಪಿಯಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲ ಇದೆ ಅಂತ. ಬೆಂಬಲ ಇದೆ. ಹೋರಾಟಗಳು ಗಟ್ಟಿಯಾದವು ಇವಾಗ. ದಿನೇ ದಿನೇ ಹೆಚ್ಚಾಗ್ತದೆ, ಹೋರಾಟದ ಶಕ್ತಿ ಜಾಸ್ತಿ ಆಗಿದೆ. ಈ ಬಿಜೆಪಿಯ ರೈತ ವಿರೋಧಿ ನಡೆಯಿಂದಾಗಿ ನಮ್ಮ ಹೋರಾಟಗಳು ಗಟ್ಟಿಯಾದವು. ಒಂದು ವಿಷಯ ಹೇಳ್ತಿದ್ದೇನೆ, ನಾನು ಒಂದು ಕೃಷಿಕನಾಗಿ ಒಂದು LLB ಕಲಿತು ವಕೀಲರು ನಾನು. ಅದು ಕೃಷಿ ಇದು ಪ್ರೊಫೆಷನ್ ಬೇಡ, ಮನೆಯಲ್ಲಿ ಕೃಷಿ ಮಾಡಿಕೊಂಡಿರುವಂತ ಇದ್ದವನು ಕೂತವನು. ಇವರು ಇದನ್ನೆಲ್ಲ ನೋಡಿ ನಾನು ಈಗ ಹೊರಗೆ ಬೀದಿಗೆ ಬಂದಿದ್ದೇನೆ, ಒಂದು ಹೋರಾಟ ಮಾಡ್ಬೋದು. ಈಗ ಭರತ್ ಕುಮಾರ್ ಅವರೇ, ಏನೆಲ್ಲ ನೀವು ಬೆಳಿತೀರಿ? ಇದು ಅಡಿಕೆ ಬೆಳಿತೇನೆ, ರಬ್ಬರ್ ಇದೆ, ತೆಂಗು ಇದೆ. ಆದ್ರೆ ಭತ್ತದಕ್ಕೆ ನಮಗೆ ಇಲ್ಲಿ ಅಷ್ಟು ಇಳುವರಿ ಬರುವುದಿಲ್ಲ. ಆದ್ರೆ ಆಸಕ್ತಿ ಇದೆ, ಇಳುವರಿ ಬರುತ್ತೆ. ಈಗ ಕಾಟ, ಕಾಟ, ಒಬ್ಬ ರೈತನಾಗಿ ನೀವು ವರ್ಷ ಪೂರ್ತಿ ಅಥವಾ ಇಡೀ ನಿಮ್ಮ ಏನು ದಿನಚರಿಯಲ್ಲಿ ಅಥವಾ ನಿಮಗೆ ಎದುರಾಗುವಂತ ಸಮಸ್ಯೆಗಳೇನು? ಬೆಳಿಗ್ಗೆ ಅಂದ್ರೆ ಅಷ್ಟು ಕೆಲಸ ಇರ್ತದೆ. ಈ ದನ ಸಾಕುವುದು ಅಂತ ಹೇಳಿದ್ರೆ ಈ ಕೃಷಿಗೆ ಪ್ರಧಾನ ಪೂರಕವಾಗಿರುವುದು ದನ. ಮೊದಲು ನಮ್ಮ ತಂದೆಯ ಕಾಲದಲ್ಲಿ ಹಾಗೆ ಮನೆಯಲ್ಲಿ ಒಂದು 25 ಜನ ಕೆಲಸದವರೆಲ್ಲ ಇರುವುದು. ಏನು ದನಗಳು ಒಂದು ಈ ಮಲೆನಾಡು ಗಿಡ್ಡ ಇದೆಲ್ಲ ಒಂದು 30-40 ದನ ಇದೆ ನಮ್ಮಲ್ಲಿ ಮೊದಲೆಲ್ಲ. ಈಗಿಲ್ಲ, ಈಗ 4-5 ದನ ಹಟ್ಟಿ ಲಿಮಿಟೆಡ್ ಮಾಡಿದೆ ಅಂತ ಒಂದು ಸಂಸ್ಕೃತಿಯಲ್ಲಿ ಬೆಳೆದವರು ನಾವು. ಹಾಗೆ ಈಗಲೂ ನಾನು ಹಟ್ಟಿ ಗೊಬ್ಬರ ಮಾಡ್ತಾ ಇದ್ದೇನೆ ತೋಟಕ್ಕೆ. ಹಾಗೆ ಒಂದು ಆಸಕ್ತಿ, ಆ ಆಸಕ್ತಿ ಅದು ಒಂದು ಪೂರಕವಾಗಿ ಒಂದು ಸಾವಯವ ಕೃಷಿಯನ್ನೇ ಅನುಕೂಲಗೊಂಡು ಬೆಳಿಗ್ಗೆ ನಮ್ಮ ಹೈನುಗಾರಿಕೆ ಹಿಡಿದು ಮತ್ತೆ ಕೆಲಸದವರು ನಮ್ಮ ಕೂಲಿ ಕಾರ್ಮಿಕರು ಬಂದು ಅವರನ್ನು ಸೇರಿಸಿಕೊಂಡು ಮಾಡುವುದು. ಅವರು ಬರ ಇದ್ರು ಅವರ ಕೆಲಸವನ್ನು ನಾವೇ ಮಾಡಬೇಕಾಗ್ತದೆ. ಇದು ನಿರಂತರ ಬೆಳಿಗ್ಗೆ 6 ಗಂಟೆಗೆ ಶುರು ಆದ್ದು ರಾತ್ರಿ 10 ಗಂಟೆವರೆಗೆ ನಿರಂತರ ನಮಗೆ ಯಾವಾಗಲೂ ಕೆಲಸವೇ, ಅದು ಮುಗಿಲಿಕ್ಕಿಲ್ಲ. ಅದಕ್ಕೆ ಯಾರು ಸಂಬಳ ಕೊಡುದು, ಯಾರು ಮಾಡುದು? ಕೃಷಿಯಲ್ಲಿ ಏನು ಅಂತ ಹೇಳಿದ್ರೆ ಸ್ವತಂತ್ರವಾಗಿ ದುಡಿಬಹುದು ನಾವು. ಆಮೇಲೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿಬೇಕಷ್ಟೇ. ಈಗ ಉತ್ಪತ್ತಿ ಬಂದ ಎಲ್ಲ ಸಮಸ್ಯೆಗಳು ಸಮಸ್ಯೆಗಳು ಹುಟ್ಟುವುದೇ ಉತ್ಪತ್ತಿ ಬಂದ ಮೇಲೆ. ಅಲ್ಲಿವರೆಗೆ ನಾವು ಸ್ವತಂತ್ರವಾಗಿ ದುಡಿಬಹುದು. ನಮ್ಗೆ ದುಡಿಲಿಕ್ಕೆ ಮಾತ್ರ ಸ್ವಾತಂತ್ರ್ಯ ಇರುವುದು. ಆ ನಂತರ ಏನೆಲ್ಲ ಬೇಕು, ಅದಕ್ಕೆ ಯಾವುದಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ. ಈಗ ಆ ತರದ ಮಾರ್ಕೆಟಿಂಗ್ ಇಲ್ಲ, ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೂ ಸಮಸ್ಯೆಗಳು, ಕೆಲಸದವರ ಸಮಸ್ಯೆಗಳು, ಇನ್ನಿತರ ಅನೇಕ ಸಮಸ್ಯೆಗಳು. ಇದೆಲ್ಲ ಆಡಳಿತಾರೂಢ ಪಕ್ಷಗಳ ವೈಫಲ್ಯದ ಪರಿಣಾಮ. ಕೃಷಿ ನೀವು ಬೇಕಾದಂತಹ ಸಾಲ ಸೌಲಭ್ಯಗಳನ್ನು ಪಡೆದ್ರೆ ಅದಕ್ಕೆ ಅಗಾಧವಾದ ಬಡ್ಡಿಯೋ ಇನ್ನಿತರ ಸಮಸ್ಯೆಗಳು. ಬೇಕಾದ ಹೊತ್ತಿನಲ್ಲಿ ರಸಗೊಬ್ಬರ ಸಿಕ್ಲಿಕ್ಕಿಲ್ಲ, ಬೇಕಾದ ಹೊತ್ತಿನಲ್ಲಿ ಸಾಲ ಸಿಕ್ಲಿಕ್ಕಿಲ್ಲ. ಎಲ್ಲದಕ್ಕೂ ಇವನ ಕೃಷಿ ಬಿಟ್ಟುಕೊಂಡು ಇವ ಓಡಬೇಕು ಪೇಟೆಗೆ. ಆಮೇಲೆ ಈ ರೆವಿನ್ಯೂಗೆ ಸಂಬಂಧಪಟ್ಟ ಅನೇಕ ದಾಖಲೆಗಳು. ಈಗ ಏನು ಹೊಸ ಕಾಯ್ದೆಯನ್ನು ತಂದವರು ಹೇಳ್ತಾ ಇದ್ದಾರೆ, ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, ರೈತರಿಗೆ ಸ್ವಾತಂತ್ರ್ಯ ಬರುತ್ತೆ ಅಂತ. ಏನ್ ಹೇಳ್ತೀರಿ ಭರತ್ ಕುಮಾರ್ ಅವರೇ? ಸ್ವಾತಂತ್ರ್ಯ ಏನು ಸಿಕ್ಕಿತ್ತು ಅಂತ ಅವರು ಈಗ ಅದನ್ನು ಸರಿಯಾಗಿ ಒಂದು ವಿಮರ್ಶೆ ಮಾಡಿ, ಅಥವಾ ನಾವು ರೈತರು ಬೇಡ ಅಂತ ಹೇಳಿದ್ರೆ ಬೇಡ, ಸರ್ಕಾರ ನಾವು ಆಯ್ಕೆ ಮಾಡಿದ ಸರ್ಕಾರವೆಲ್ಲ ಈಗ ಅಷ್ಟು ಆಟದಲ್ಲಿ ಬೇಕು ಅಂತ ಹೇಳುವಂತ ವಿಷಯ ಬೇಡ ಅಂತ ಹೇಳಿದ್ರೆ ಒಮ್ಮೆ ಸ್ಥಗಿತ ಮಾಡಿಕೊಂಡು ಅದನ್ನೊಂದು ಪಾರ್ಲಿಮೆಂಟ್ ಅಲ್ಲಿ ಒಂದು ಸವಿಸ್ತಾರವಾಗಿ ಎಲ್ಲ ಸರ್ವ ಪಕ್ಷಗಳು ಸೇರಿಕೊಂಡು ಅದನ್ನು ಚರ್ಚಿಸಿ ತರುವುದಲ್ಲ. ಸುಗ್ರೀವಾಜ್ಞೆ ಮೂಲಕ ತಂದು ಹೇರುವುದು ಅದು ಸರಿ ಉಂಟು. ಎಲ್ಲ ಒಂದು ಕಾನೂನು ಮಾತ್ರ ಅಲ್ಲ, ಅದಕ್ಕೆ ಪೂರಕವಾದ ಎಲ್ಲಾ ಕಾನೂನುಗಳನ್ನು ಜಾರಿಗೆ ತಂದಿದೆ. ತಂದು ಈಗೆಲ್ಲ ಗೊಂದಲ ಮಾಡಿ ಹಾಕಿ ಅಲ್ಲ, ಭೂ ಸುಧಾರಣೆ ಅಂತೂ ಸುಮಾರು ಕ್ಲಿಯರ್ ಆಗಿದೆ. ನೀವು ಎಷ್ಟು 300-400 ಎಕರೆ ಎಲ್ಲ ತೆಗೆಯುವುದು ಅಂತ ಮಾಡಿದೆ. ಅದು ಯಾರಿಗೆ, ಒಬ್ಬ ಕೃಷಿಕನಿಗೆ ನಮಗೆ ಒಂದು 5-10 ಎಕರೆಯನ್ನೇ ನಮಗೆ ಒಬ್ಬರಿಗೆ 4 ಜನ ಇಟ್ಟುಕೊಂಡು ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ ಕಾರ್ಪೊರೇಟ್ ಸಂಸ್ಥೆಗಳು ಯಾವ ರೀತಿ ಮಾಡ್ತದೆ ಅದನ್ನು? ಆಗ ಸಣ್ಣ ಹಿಡುವಳಿದಾರರು ಈಗ ಇವತ್ತು ದೆಲ್ಲಿಯಲ್ಲಿ ನಡೆದಂತ ಘಟನಾವಳಿಗಳು ನಮ್ಮ ಪತ್ರಕರ್ತರು ಅಲ್ಲಿ ಸ್ಥಳದಲ್ಲಿದ್ದರು, ರೈತರು ಮಾತನಾಡೋದನ್ನು ಅಲ್ಲಿ ನೋಡುವ. ಶ್ರೀ ವಾಹಿಗುರು ಜಿ ಕಿ ಫತೇಹ್. ಈ ಪರೇಡ್ ನಲ್ಲಿ ಭಾಗವಹಿಸಿರುವ ರೈತರೊಬ್ರು ಈ ಪರೇಡ್ ನ ಬಗ್ಗೆ ಮಾತಾಡ್ತಾರೆ. सबसे पहले नमस्कार, जितने भी इस चैनल को देख रहे हैं सभी को नमस्कार। वाहिगुरु जी का खालसा, श्री वाहिगुरु जी की फतेह। आज 26 जनवरी हमारा गणतंत्र दिवस है, तो पंजाब, हरियाणा और सारे हिंदुस्तान के जितने भी किसान हैं
युवा आज अपने हकों के लिए आउटर रिंग रोड पे परेड कर रहे हैं। इसमें बड़ी गिनती में, लाखों की गिनती में तो ट्रैक्टर हैं, किसान तो पता नहीं कितनी बड़ी गिनती में है, ये गिनती करना नामुमकिन है। और मैं मीडिया का सारे का बहुत धन्यवाद करता हूँ जो मीडिया इसको कवरेज कर रहा है, क्योंकि ये मीडिया हमारी जो असलियत है, हमारी मांगे हैं, उनको सरकार तक पहुंचना करे और जल्दी से जो 3 काले कानून हैं इनको जल्दी से वापस लेके रद्द किया जाए और किसान को उसका हक जड़ा दिया जाए। मैं एक बार फिर जितने भी इसमें पार्टिसिपेट कर रहे, चाहे वो पंजाब के हों, चाहे हरियाणा के हों, चाहे मध्य प्रदेश, उड़ीसा, कर्नाटक, तमिलनाडु, राजस्थान, जहाँ से भी जो किसान आए हैं उनका धन्यवाद करते हैं। जो वहाँ बैठकर हमारी सपोर्ट कर रहे हैं, हमारी किसान यूनियन उन सभी का धन्यवाद करती है कि उन्होंने इस मुश्किल घड़ी में हमारा साथ दिया। ಈ ಪರೇಡ್ ನಲ್ಲಿ ಬರೀ ಟ್ರ್ಯಾಕ್ಟರ್ಗಳು ಮಾತ್ರ ಸ್ಟಂಟ್ ಮಾಡೋದಲ್ಲದೆ ಬೇರೆ ಬೇರೆ ಬೈಕ್ಗಳಲ್ಲಿ, ಸೈಕಲ್ಗಳಲ್ಲೂ ಕೂಡ ಜನ ಸ್ಟಂಟ್ ಮಾಡಿಕೊಂಡು ಮುಂದೆ ಪರೇಡ್ನಲ್ಲಿ ಭಾಗವಹಿಸ್ತಿದ್ದಾರೆ. ಇಲ್ಲಿನ ಯುವ ಜನರು ಹಾಡುಗಳನ್ನ ಹಾಕೊಂಡು, ಘೋಷಣೆಗಳನ್ನ ಕೂಕೊಂಡು ಈ ಹೋರಾಟದಲ್ಲಿ ಭಾಗವಹಿಸ್ತಿರೋದನ್ನ ನೀವು ನೋಡ್ಬೋದು. ಇಲ್ಲಿ ಸುತ್ತಮುತ್ತ ಯಾರ್ಯಾರ ಮನೆಗಳಿದೆಯೋ ಆ ಮನೆಗಳಿನ ಜನ ಕೂಡ ಈ ರೋಡಿಗೆ ಬಂದು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಘೋಷಣೆಗಳನ್ನ ಕೂಗ್ತಾ ಇಲ್ಲಿನ ಜನರಿಗೆ ಸ್ಫೂರ್ತಿ ಕೂಡ ನೀಡ್ತಿದ್ದಾರೆ. ಸಾರಿ ನಿಜ ಅಂದ್ರೆ ಇಲ್ಲಿನ ಟ್ರ್ಯಾಕ್ಟರ್ಗಳು ಒಂದೇ ಒಂದು ಲೈನಲ್ಲಿ ಬರಬೇಕು ಅಂತ ನನಗೆ ಸೂಚನೆ ಕೊಡಲಾಗಿತ್ತು. ಆದರೆ ಟ್ರ್ಯಾಕ್ಟರ್ಗಳ ಸಂಖ್ಯೆ ಎಷ್ಟಿದೆ ಅಂದರೆ ಎಷ್ಟೇ ದೂರಕ್ಕೆ, ಎಷ್ಟೇ ಕಿಲೋಮೀಟರ್ ಗಟ್ಟಲೆ ನಾವು ಹೋದರೂ ಕೂಡ ಟ್ರ್ಯಾಕ್ಟರ್ಗಳನ್ನ ನೋಡ್ತಾ ಹೋಗ್ತೀವಿ. ಅಷ್ಟೇ ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ನೆರೆದಿರೋದನ್ನ ನೀವು ನೋಡ್ಬೋದು. ಈ ಪರೇಡ್ ನಲ್ಲಿ ಭಾಗವಹಿಸಿರುವ ರೈತರೊಬ್ರು ಈ ಪರೇಡ್ ನ ಬಗ್ಗೆ ಮಾತಾಡ್ತಾರೆ. सबसे पहले